ಜಿಲ್ಲಾ ಪೊಲೀಸ್ ರೋಟರಿ ಕ್ಲಬ್ ಕಾರ್ಕಳ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಉಡುಪಿ ಜಿಲ್ಲಾ ಪ್ರೆಸ್ ಕ್ಲಬ್ ಇವರ ಸಹಭಾಗಿತ್ವದಲ್ಲಿ ಮಾದಕ ವಿರೋಧಿ ದಿನಾಚರಣೆಯ ಉದ್ಘಾಟನೆಯನ್ನ ಕಾರ್ಕಳ ಮಾಜಿ ಶಾಸಕ ಎಚ್ ಗೋಪಾಲ ಭಂಡಾರಿ ಅವರು ಕುಲಾಲ್ ಸಭಾಭವನದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ರೋಹಿತ್ ಕುಮಾರ್ ಕಟೀಲ್ ರವರು ಇಂದಿನ ದಿನಗಳಲ್ಲಿ ಯುವ ಜನತೆ ಮಾದಕ ದ್ರವ್ಯಕ್ಕೆ ಬಲಿಯಾಗ್ತಿದ್ದಾರೆ. ಯುವ ಜನತೆ ಕ್ರೀಡೆಗೆ ಆಸಕ್ತಿ ತೋರಿಸಬೇಕು ಅಂತ ಕರೆ ಕೊಟ್ಟರು. ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಮಾದಕ ದ್ರವ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ. ಈ ನಿಟ್ಟಿನಲ್ಲಿ ಇವತ್ತು ರ್ಯಾಲಿಯನ್ನು ಮಾಡಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆ ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಜಿಲ್ಲೆ ಬಹಳಷ್ಟು ಕಟ್ಟುನಿಟ್ಟಿನ ಇದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಉದ್ಘಾಟನಾ ಭಾಷಣ ಮಾಡಿದ ಮಾಜಿ ಶಾಸಕರಾದ ಎಚ್ ಗೋಪಾಲ ಭಂಡಾರಿ ಅವರು, ನಮ್ಮ ಮಾನವ ಸಂಪತ್ತು ತುಂಬಾ ಅಮೂಲ್ಯವಾದುದು. ಈಗ ಅದನ್ನ ದಾರಿ ತಪ್ಪಿಸುವ ಮಾದಕ ದ್ರವ್ಯ ಯುವ ಜನತೆಯಲ್ಲಿ ಮನೆ ಮಾಡಿದೆ. ಈ ಕಾಲಘಟ್ಟದಲ್ಲಿ ಇಂತಹ ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ಅಗತ್ಯವಾಗಿದೆ. ಸಮಾಜದ ವ್ಯಕ್ತಿಗಳು ಇಂತಹ ಮಾದಕ ವ್ಯಸನಗಳ ಆಕರ್ಷಣೆಗಾಗದಂತೆ ಪೊಲೀಸ್ ಸಾಕಷ್ಟು ಶ್ರಮ ವಹಿಸುತ್ತಿದೆ. ಪೊಲೀಸ್ ಇಲಾಖೆ ಜನರ ಸಮಸ್ಯೆಗಳನ್ನ ತುಂಬಾ ಹತ್ತಿರದಿಂದ ಸ್ಪಂದಿಸುತ್ತಿದೆ ಅಂತ ಹೇಳಿದ್ರು. ಇವತ್ತು 130 ಕೋಟಿಯ ಗಡಿಯನ್ನು ದಾಟ್ತಾ ಇದ್ದೇವೆ. ಅಂದು ಈ ದೇಶ 30 ಕೋಟಿ ಜನ ಇರುವಾಗ ನಮ್ಮಲ್ಲಿ ಸಾಮಾಜಿಕ ಪಿಡುಗುಗಳು ಮನೆ ಮಾಡಿದ್ದು ಸ್ವಾತಂತ್ರ್ಯ ಸಿಗುವಾಗ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅಧ್ಯಕ್ಷೀಯ ಭಾಷಣದಲ್ಲಿ ಈ ಮಾದಕ ದ್ರವ್ಯ ಕಾನೂನಿನ ರೀತಿಯಲ್ಲಿ ಪಿಡುಗನ್ನ ತಡೆಗಟ್ಟಲು ಸಾಧ್ಯ ಎಂದರು. ಈ ಪಿಡುಗನ್ನ ತಡೆಗಟ್ಟಲು ದೇಶ ವಿದೇಶಗಳಲ್ಲಿ ಈಗ ಜನಜಾಗೃತಿ ಪ್ರಾರಂಭಿಸಿದರೆ ನಾವು ಮಾದಕ ದ್ರವ್ಯ ಸರಬರಾಜನ್ನ ತಡೆಗಟ್ಟಬಹುದು. ಆದರೆ ಬೇಡಿಕೆಯನ್ನ ತಡೆಗಟ್ಟಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಂತಹ ಜನಜಾಗೃತಿ ಅಗತ್ಯ ಇದೆ ಅಂತ ಹೇಳಿದ್ರು. ಸಾಮಾಜಿಕ ಪಿಡುಗು ಇದೊಂದು ಮಾದಕ ದ್ರವ್ಯ ಅನ್ನೋದು, ಇದರಲ್ಲಿ ಪಾಲಕರು ಅಷ್ಟೇ ಕೇರ್ ತಗೋಬೇಕಾಗುತ್ತೆ. ಯಾಕೆ ಮಕ್ಕಳು ಶಾಲೆಗೆ ಹೋದ್ಮೇಲೆ ಮ್ಯಾಕ್ಸಿಮಮ್ ಟೈಮ್ ಇರೋದು ಇಲ್ಲಿ ಮನೆಯಲ್ಲಿ. ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ, ಶಾಲೆಗೆ ವಿಸಿಟ್ ಮಾಡಿ ವಾರಕ್ಕೊಂದ್ಸಲ ಅನ್ನೋದು 2 ವಾರಕ್ಕೊಂದ್ಸಲ ಹೋಗಿ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಟೀಚರ್ ಜೊತೆಗೆ ಡಿಸ್ಕಸ್ ಮಾಡೋದಾಗಿರ್ಬೋದು. ಅದೇ ರೀತಿ ನಾನು ಕಾಲೇಜಸ್ಗಳಿಗೂ ಬರ್ತೇನೆ. ಈಗ ನಮ್ಮ ಅಂತಾರಾಷ್ಟ್ರೀಯ ಅಥವಾ ಒಂದು ಮಾನಸಿಕ ವೇದಿಕೆಯಲ್ಲಿ ಉದಯ್ ಕುಮಾರ್ ಶೆಟ್ಟಿ, ಸೂರ್ಯಕಾಂತ್ ಶೆಟ್ಟಿ, ಯೋಗೇಶ್ ಹೆಗ್ಡೆ, ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿ ನಾಗರಾಜ್, ತಹಶೀಲ್ದಾರ ಮೊಹಮ್ಮದ್ ಇಸಾರ್, ಪುರಸಭೆ ಅಧಿಕಾರಿ ಮೇಪಲ್ ಡಿಸೋಸಾ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.